ನಮಸ್ಕಾರ ಸ್ನೇಹಿತರೆ. ನಿಧಿ ಸಿಗುತ್ತೆ ಅಂದರೆ ಯಾರಿಗೆ ತಾನೇ ಆಸೆ ಆಗುವುದಿಲ್ಲ ಹೇಳಿ. ನಿಧಿ ಆಸೆಗೆ ನರ ಬಲಿ ಕೊಡೋದು, ಕುರಿ ಕೋಳಿಗಳನ್ನು ಬಲಿ ಕೊಡೋದು, ಚಿತ್ರ ವಿಚಿತ್ರ ಪೂಜೆಗಳನ್ನು ಮಾಡುವುದು, ದೇವಸ್ಥಾನಗಳಲ್ಲಿ ವಿಗ್ರಹ ಇರೋ ಜಾಗದಲ್ಲಿ ಅಗಿಯುವುದು, ಹೀಗೆ ನಾನಾ ರೀತಿಯ ಮೂಢನಂಬಿಕೆಗೆ ಜನ ಜೋತು ಬೀಳುವುದನ್ನು ನಾವು ಕೇಳಿದ್ದೇವೆ, ನೋಡಿದ್ದೇವೆ. ಇಂತಹದ್ದೇ ಒಂದು ವಿಚಿತ್ರ ಘಟನೆ ಇತ್ತೀಚೆಗೆ ಚಾಮರಾಜನಗರದಲ್ಲಿ ನಡೆದಿದೆ. ಚಾಮರಾಜನಗರ ತಾಲೂಕಿನ ಸೋಮಣ್ಣ ಕೂಲಿ ನಾಲಿ ಮಾಡಿಕೊಂಡು ಹೇಗೋ ಜೀವನ ಸಾಗಿಸುತ್ತಿದ್ದ ಕಾರ್ಮಿಕನಾಗಿದ್ದ. ಪತ್ನಿ ಹಾಗೂ ಇಬ್ಬರ ಮಕ್ಕಳೊಂದಿಗೆ ವಾಸ ಮಾಡುತ್ತಿದ್ದ ಸೋಮಣ್ಣನ ಮನೆಯೊಳಗೆ ಕೆಲ ದಿನಗಳ ಹಿಂದೆ ಹಾವೊಂದು ಕಾಣಿಸಿಕೊಳ್ಳುತ್ತದೆ. ಮನೆಯಲ್ಲಿ ಮಕ್ಕಳು ಇದ್ದಿದ್ದರಿಂದ ತೊಂದರೆಯಾಗಬಂದು ಎನಿಸಿದ ಸೋಮಣ್ಣ ಈ ಹಾವನ್ನು ಹಿಡಿದು ಸಾಯಿಸುತ್ತಾನೆ. ಆದರೆ ಒಂದೆರಡು ದಿನಗಳ ನಂತರ ಮನೆಯೊಳಗೆ ಮತ್ತೆ 2 ಹಾವುಗಳು ಕಂಡುಬರುತ್ತವೆ. ಅಷ್ಟೇ ಅಲ್ಲದೆ ಮನೆಯೊಳಗಷ್ಟೇ ಅಲ್ಲ, ಮನೆಯ ಸುತ್ತಮುತ್ತ ಪದೇ ಪದೇ ಹಾವುಗಳನ್ನು ಕಾಣಿಸಿಕೊಳ್ಳುತ್ತವೆ. ಇದರಿಂದ ಭಯಭೀತನಾದ ಸೋಮಣ್ಣ ಹತ್ತಿರದ ಸಂಬಂಧಿಗೆ ಈ ವಿಷಯವನ್ನು ಸವಿಸ್ತಾರವಾಗಿ ಹೇಳುತ್ತಾನೆ. ಆ ಸಂಬಂಧಿ ಮೂಢನಂಬಿಕೆಯ ಮೇಲೆ ತುಂಬಾ ನಂಬಿಕೆಯುಟ್ಟವನಾಗಿದ್ದಾನೆ. ಆ ಸಂಬಂಧಿ ಕೇರಳದ ಮಾಂತ್ರಿಕೊಬ್ಬರನ್ನು ಪರಿಚಯ ಮಾಡಿಕೊಟ್ಟು ಅವರಿಂದ ಪೂಜೆ ಮಾಡಿಸಿದರೆ ಸರಿ ಹೋಗುತ್ತದೆ ಎಂದು ಸೋಮಣ್ಣನಿಗೆ ಹೇಳುತ್ತಾನೆ. ಸಂಬಂಧಿಕರ ಮಾತಿನಂತೆ ಸೋಮಣ್ಣ ಕೇರಳದ ಮಾಂತ್ರಿಕರನ್ನು ಕರೆಸಿ ಮನೆಯೊಳಗೆ ಪೂಜೆ ಮಾಡಿಸುತ್ತಾನೆ. ಹೀಗೆ ಪೂಜೆ ಮಾಡಿದಾಗ ಆ ಕೇರಳದ ಮಾಂತ್ರಿಕ, ನಿಮ್ಮ ಮನೆಯೊಳಗಿನ ನೆಲದಲ್ಲಿ ನಿಧಿ ಇದ್ದು ಆ ನಿಧಿಯನ್ನು ಸರ್ಪಗಳು ಕಾಯುತ್ತಿದೆ ಎಂದು ಆ ಮಂತ್ರವಾದಿ ಸೋಮಣ್ಣನನ್ನು ನಂಬಿಸಿದ್ದಾನೆ. ಬಳಿಕ ನೆಲದೊಳಗಿನ ನಿಧಿಯನ್ನು ತೆಗೆಯಲು 1 ವಾರ ಕಾಲ ಮನೆಯೊಳಗೆ ಪೂಜೆ ಪುನಸ್ಕಾರಗಳನ್ನು ಮಾಡಿಸುತ್ತಾನೆ. ಇದಕ್ಕಾಗಿ ಸಹಸ್ರಾರು ರೂಪಾಯಿಗಳನ್ನು ಸೋಮಣ್ಣನಿಂದ ವಸೂಲಿ ಮಾಡುತ್ತಾನೆ. ಸೋಮಣ್ಣ ಸಾಲ ಸೋಲ ಮಾಡಿ ಆ ಮಾಂತ್ರಿಕನಿಗೆ ದುಡ್ಡನ್ನು ಕೊಡುತ್ತಾನೆ. ಮನೆಯೊಳಗೆ 20 ಅಡಿ ಆಳದಲ್ಲಿ ನಿಧಿ ಇದ್ದು ಗುಂಡಿ ತೆಗೆಯಲು ಎಂದು ಹೇಳಿ ಆ ಮಂತ್ರವಾದಿ ಹೋಗುತ್ತಾನೆ. ಮಾಂತ್ರಿಕನ ಮಾತು ನಂಬಿದ ಸೋಮಣ್ಣ ಹಾಗೂ ಆತನ ಪತ್ನಿ ಇಬ್ಬರೇ ಸೇರಿಕೊಂಡು ಮನೆಯೊಳಗೆ ಸುಮಾರು 20 ಅಡಿ ಆಳದ ಬಾವಿಯಂತೆ ಗುಂಡಿ ತೋಡಿದ್ದಾರೆ. ಅಕ್ಕಪಕ್ಕದ ಮನೆಯವರಿಗೂ ಗೊತ್ತಾಗದಂತೆ ಯಾವುದೇ ಸದ್ದಿಲ್ಲದೆ ರಾತ್ರಿಯ ಸಮಯದಲ್ಲಿ 20 ಅಡಿ ಆಳ ಗುಂಡಿ ತೆಗೆದಿದ್ದಾರೆ. ಮಣ್ಣನ್ನು ಹೊರ ಹಾಕಿದರೆ ಎಲ್ಲಿ ಅಕ್ಕಪಕ್ಕದವರಿಗೆ ಗೊತ್ತಾಗಿ ಬಿಡುತ್ತದೆ ಎಂದು ಮನೆಯೊಳಗಿನ ಕೊಠಡಿಯೊಂದಲ್ಲಿ ಮಣ್ಣನ್ನು ತುಂಬಿದ್ದಾರೆ. ಕೊನೆಗೆ 20 ಅಡಿ ಆಳ ತೆಗೆದರೂ ಯಾವ ನಿಧಿಯೂ ಸಿಗದೆ ಮೋಸ ಹೋಗಿದ್ದಾರೆ. ಈ ವಿಚಾರ ಹೇಗೋ ಚಾಮರಾಜನಗರ ಪೂರ್ವ ಪೊಲೀಸರ ಗಮನಕ್ಕೆ ಬಂದು ಅವರು ಸೋಮಣ್ಣನ ಮನೆಗೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಪೊಲೀಸರ ಭೇಟಿ ನಂತರ ನಿಧಿ ಆಸೆಗೆ ಗುಂಡಿ ತೆಗೆದಿರುವ ವಿಷಯ ಬಯಲಾಗಿದೆ. ಸೋಮಣ್ಣನನ್ನು ಪೊಲೀಸರು ವಿಚಾರಣೆ ನಡೆಸಿ ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ಹಾಗೂ ಆ ಮಾಂತ್ರಿಕನನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ. ಇದೀಗ ಕೇರಳದ ಮಾಂತ್ರಿಕವಾದಿ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿಕೊಂಡಿದ್ದಾನೆ. ಸೋಮಣ್ಣ ಮಂತ್ರವಾದಿ ಮಾತು ಕೇಳಿ ಮನೆ ಅಗೆದು ಹಾಳು ಮಾಡಿಕೊಂಡಿದ್ದಾನೆ. ಇದಕ್ಕೆ ಅನ್ನೋದು ಮೋಸ ಹೋಗುವವರು ಇರುವವರೆಗೂ ಮೋಸ ಮಾಡುವವರು ಇರುತ್ತಾರೆ ಅಂತ. ಅದು ಸೆಪ್ಟೆಂಬರ್ 7 ರಾತ್ರಿ 9:30 ಆತ ಪೊಲೀಸ್ ಠಾಣೆಗೆ ಕರೆ ಮಾಡುತ್ತಾನೆ. ಸರ್, ರಸ್ತೆಯಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿದೆ. ನನ್ನದೇ ಕಾರಿನಲ್ಲಿ ಹೋಗುವಾಗ ಅಪಘಾತವಾಗಿದೆ. ಹೆಂಡತಿಗೆ ಗಂಭೀರ ಪೆಟ್ಟು ಬಿದ್ದಿದೆ. ನನಗೂ ಗಾಯವಾಗಿದೆ. ಪತ್ನಿ ಚೈತಾಲಿಯನ್ನ ಕಾಗವಾಡ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದ್ದೇನೆ ಅಂತ ಹೇಳಿದ್ದಾನೆ. ವಿಷಯ ತಿಳಿಯುತ್ತಿದ್ದ ಹಾಗೆ ಪೊಲೀಸರು ತಕ್ಷಣವೇ ಕಾಗವಾಡ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. 2 ವರ್ಷಗಳ ಹಿಂದೆ ಪ್ರೀತಿಸಿ ಮದುವೆಯಾಗಿ 6 ತಿಂಗಳ ಗರ್ಭಿಣಿಯನ್ನಾಗಿ ಮಾಡಿ ಇದೀಗ ಇನ್ನೊಬ್ಬಳ ಮೇಲಿನ ಮೋಹಕ್ಕೆ ಬಿದ್ದು 15 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟು ತನ್ನ ಸ್ವಂತ ಹೆಂಡತಿಯನ್ನೇ ಮುಗಿಸಿದ ಘಟನೆ ಕಾಗವಾಡ ತಾಲೂಕಿನ ಬಿಕೆ ಉಗಾರ ಗ್ರಾಮದಲ್ಲಿ ನಡೆದಿತ್ತು. ಚೈತಾಲಿ ಗಂಡನ ಸುಪಾರಿಗೆ ಬಲಿಯಾದ ಮಹಿಳೆ. ಪ್ರದೀಪ್ ಪ್ರಮುಖ ಆರೋಪಿ. ಪ್ರಕರಣ ಸಂಬಂಧ ಪ್ರದೀಪ್ ಸೇರಿ ಸಾಥ್ ನೀಡಿದ್ದ ಇನ್ನಿಬ್ಬರು ಆರೋಪಿಗಳನ್ನ ಕಾಗವಾಡ ಪೊಲೀಸರು ಬಂಧಿಸಿದ್ದರು. ಸೀನಿಯರ್ ಜೊತೆ ಮೋಹ, ಪತ್ನಿಗೆ ಚಟ್ಟ. ಹೌದು, ಪತಿ ಪ್ರದೀಪ್ ಹಾಗೂ ಮೃತ ಚೈತಾಲಿ ಉಗಾರ್ ಬಿಕೆ ಗ್ರಾಮದವರಾಗಿದ್ದರು. ಒಂದೇ ಗ್ರಾಮದವರಾದ ಇವರು ಪ್ರೀತಿಸಿ 2 ವರ್ಷಗಳ ಹಿಂದಷ್ಟೇ ಮದುವೆ ಕೂಡ ಆಗಿದ್ದರು. ಸಾಕ್ಷಿಯಾಗಿ 6 ತಿಂಗಳ ಗರ್ಭಿಣಿ ಕೂಡ ಅವಳಾಗಿದ್ದಳು. ಅಷ್ಟಕ್ಕೂ
ತಾಲೂಕು ಅಲ್ಲಿ ಆಗಿದ್ದೇನು. ಕಾನೂನು ಪದವಿ ಪಡೆದಿದ್ದ ಪ್ರದೀಪ್ ಕಿರಣಗಿ ಕಾಗವಾಡ ಕೋರ್ಟ್ ನಲ್ಲಿ ವಕೀಲ ವೃತ್ತಿಯಲ್ಲಿದ್ದ. ಪ್ರೇಮ ವಿವಾದ ಬಳಿಕವೂ ಕಾಲೇಜಿನ ಸೀನಿಯರ್ ಜೊತೆ ಪ್ರದೀಪ್ಗೆ ಮತ್ತೆ ಲವ್ ಶುರುವಾಗಿತ್ತಂತೆ. ಸೀನಿಯರ್ ಲೇಡಿಯನ್ನ ಬುಟ್ಟಿಗೆ ಹಾಕಿಕೊಳ್ಳಲು ತನಗೆ ಮದುವೆ ಆಗಿಲ್ಲ ಅಂತ ನಾಟಕವಾಡಿದ್ದಾನೆ. ಜೂನಿಯರ್ ಪ್ರದೀಪ್ ಮಾತು ನಂಬಿದ್ದ ಸೀನಿಯರ್ ಪ್ರೀತಿಯ ಬಲೆಗೆ ಬಿದ್ದಿದ್ದಳು. ಯಾವಾಗ ಸೀನಿಯರ್ ಮೇಲೆ ಮೋಹ ಹೆಚ್ಚಾಯಿತೋ ಆಗಲೇ ಪತಿಯನ್ನ ಮುಗಿಸಲು ಪ್ಲಾನ್ ಮಾಡಿಯೇ ಬಿಟ್ಟಿದ್ದ. ಅಷ್ಟಕ್ಕೂ ಅವನು ಮಾಡಿದ ಪ್ಲಾನ್ ಏನಾಗಿತ್ತು ಗೊತ್ತಾ? ಪ್ರದೀಪ್ ತನ್ನ ಹೆಂಡತಿಯನ್ನ ಮುಗಿಸಲು ಸ್ನೇಹಿತನ ಸಹಾಯ ಪಡೆದಿದ್ದಾನೆ. ಸ್ನೇಹಿತ ರಾಜೇಂದ್ರ ಜೊತೆ ಮಾತುಕತೆ ನಡೆಸಿ 15 ಲಕ್ಷ ರೂಪಾಯಿಗೆ ಸುಪಾರಿ ಕೊಟ್ಟಿದ್ದಾನೆ. ಅಷ್ಟೇ ಅಲ್ಲದೆ ಚೈತಾಲಿಯನ್ನ ಮುಗಿಸಲು 2 ಬಾರಿ ಅವರು ಪ್ರಯತ್ನ ನಡೆಸಿದ್ದರು. ಆದ್ರೆ 2 ಬಾರಿ ಅದು ಫೇಲ್ ಆಗಿತ್ತು. 3ನೇ ಬಾರಿಗೆ ಯಶಸ್ವಿಯಾಗಿದ್ದಾರೆ. ಭಾರವಾದ ವಸ್ತುವಿನಿಂದ ತಲೆಗೆ ಹೊಡೆದು 6 ತಿಂಗಳ ಗರ್ಭಿಣಿಯನ್ನ ಜೀವ ತೆಗೆದಿದ್ದರು. ಆದ್ರೆ ಮುಂದೇನಾಗಿತ್ತು ಗೊತ್ತಾ? ಆರೋಪಿಗಳಿಬ್ಬರು ಹಾಗೂ ಪ್ರದೀಪ್ ಸೇರಿ ಪ್ಲಾನ್ ಮಾಡಿದ್ದಾರೆ. ಪ್ಲಾನ್ ಪ್ರಕಾರವೇ ಆಕೆಯನ್ನ ಮುಗಿಸಿ ಮೃತದೇಹವನ್ನ ಕೆಲ ಹೊತ್ತು ರಸ್ತೆಗೆ ತಂದು ಕಾಲ ಕಳೆದಿದ್ದಾರೆ. ಅದಾದ ನಂತರ ಆರೋಪಿ ಪ್ರದೀಪ್ ಪೊಲೀಸರಿಗೆ ಖುದ್ದು ಕರೆ ಮಾಡಿದ್ದಾನೆ. ಸೆಪ್ಟೆಂಬರ್ 7ರಂದು ರಾತ್ರಿ 9:30ಕ್ಕೆ ಕರೆ ಮಾಡಿದ ಆತ, ಸರ್, ರಸ್ತೆಯಲ್ಲಿ ಹೋಗುವಾಗ ಅಪಘಾತ ಆಗಿದೆ. ತನ್ನದೇ ಕಾರಿನಲ್ಲಿ ಹೋಗುವಾಗ ಆಕ್ಸಿಡೆಂಟ್ ಆಗಿದೆ. ಹೆಂಡತಿಗೆ ಗಂಭೀರ ಪೇಟು ಬಿದ್ದಿದೆ. ನನಗೂ ಕೂಡ ಗಾಯವಾಗಿದೆ. ಪತ್ನಿ ಚೈತಾಲಿಯನ್ನ ಕಾಗವಾಡ ತಾಲೂಕು ಆಸ್ಪತ್ರೆಗೆ ದಾಖಲಿಸುವುದಾಗಿ ಹೇಳಿದ್ದಾನೆ. ವಿಷಯ ತಿಳಿಯುತ್ತಿದ್ದ ಹಾಗೆ ತಕ್ಷಣವೇ ಕಾಗವಾಡ ಪೊಲೀಸರು ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಆದ್ರೆ ಇವರು ಸಿಕ್ಕಿ ಬಿದ್ದಿದ್ದು ಹೇಗೆ ಗೊತ್ತಾ? ಪೊಲೀಸರು ಆಸ್ಪತ್ರೆಗೆ ಹೋದಾಗ ಚೈತಾಲಿ ಅನ್ನೋರು ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಕೂಡಲೇ ಪೊಲೀಸರು ಪ್ರದೀಪನಿಗೆ ಕರೆ ಮಾಡಿದ್ದಾರೆ. ಆಗ ಕಾಗವಾಡ ಬದಲು ಮಹಾರಾಷ್ಟ್ರ ರಾಜ್ಯದ ಮೀರಜ್ ಆಸ್ಪತ್ರೆಗೆ ಚೈತಾಲಿಯನ್ನ ಕರೆತಂದಿರುವುದಾಗಿ ಪೊಲೀಸರಿಗೆ ಪ್ರದೀಪ್ ಮಾಹಿತಿ ಕೊಟ್ಟಿದ್ದಾನೆ. ತಕ್ಷಣವೇ ಪ್ರದೀಪ್ ನಿವಾಸಕ್ಕೆ ಕಾಗವಾಡ ಪೊಲೀಸರು ಭೇಟಿ ನೀಡಿದ್ದಾರೆ. ಆಗ ಪ್ರದೀಪ್ ನಿವಾಸದ ಎದುರು ಕಾರು ನಿಂತಿತ್ತು. ಇದರಿಂದ ಪ್ರದೀಪ್ ಮೇಲೆ ಪೊಲೀಸರಿಗೆ ಯಾಕೋ ಅನುಮಾನ ಶುರುವಾಗಿದೆ. ಇದರ ನಡುವೆ ಪ್ರದೀಪ್ ಮೀರಜ್ ಪೊಲೀಸರನ್ನ ಭೇಟಿಯಾಗಿದ್ದಾನೆ. ಪತ್ನಿಯ ಅಪಘಾತದಿಂದ ಮೃತರಾಗಿದ್ದು ದೂರು ದಾಖಲಿಸುವಂತೆ ಮನವಿ ಮಾಡಿಕೊಂಡಿದ್ದಾನೆ. ಆಗ ಮೀರಜ್ ಪೊಲೀಸರು ಕಾಗವಾಡ ಠಾಣೆಯ ಪೊಲೀಸರನ್ನ ಸಂಪರ್ಕಿಸಿದ್ದಾರೆ. ಆಗ ನಾವೇ ಮೀರಜ್ಗೆ ಬರುತ್ತೇವೆ ಅಂತ ಕಾಗವಾಡ ಪೊಲೀಸರು ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಯಾವುದೇ ದೂರನ್ನ ದಾಖಲಿಸಿಕೊಳ್ಳದಂತೆ ಮನವಿ ಕೂಡ ಮಾಡಿದ್ದಾರೆ. ಮೀರಜ್ಗೆ ಬರುತ್ತಿದ್ದಂತೆಯೇ ಪೊಲೀಸರು ಪ್ರದೀಪನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಆಗ ಪ್ರದೀಪ್ಗೆ ಅಪಘಾತದಿಂದ ಯಾವುದೇ ಗಾಯ ಆಗದೇ ಇರೋದು ಗೊತ್ತಾಗಿದೆ. ಚೈತಾಲಿ ಮೃತದೇಹ ನೋಡಿದ ಪೊಲೀಸರು ಅವರಿಗೆ ಸ್ಪಷ್ಟವಾಗಿ ಹೋಗಿತ್ತು, ಇದು ಅಪಘಾತ ಅಲ್ಲ, ಕೊಲೆ ಎಂಬುದನ್ನ ಮೇಲ್ನೋಟಕ್ಕೆ ಪತ್ತೆ ಹಚ್ಚಿಕೊಂಡಿದ್ದಾರೆ. ತಕ್ಷಣವೇ ಪ್ರದೀಪನನ್ನ ಅದೇ ಪೊಲೀಸ್ ಠಾಣೆಯಲ್ಲಿ ತೀವ್ರ ವಿಚಾರಣೆ ಮಾಡಿದಾಗ ಕೊಲೆ ಮಾಡಿರುವುದಾಗಿ ಪ್ರದೀಪ್ ತಪ್ಪಿಕೊಂಡಿದ್ದಾನೆ. ಸ್ಥಳ ಮಹಜರು ವೇಳೆ ಪ್ರಕರಣಕ್ಕೆ ಸಾಥ್ ನೀಡಿದವರ ಹೆಸರನ್ನು ಕೂಡ ಹೇಳಿದ್ದಾನೆ. ಎಲ್ಲರನ್ನ ಪೊಲೀಸರು ಒದ್ದು ಒಳಗೆ ಹಾಕಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಕ್ಷಣ ಕ್ಷಣಕ್ಕೂ ಈ ಪ್ರೀತಿ ಯಾವ ರೀತಿ ತಿರುಗುತ್ತದೆ ಅಂತ.